ರೋಟರಿ ಕ್ಲಬ್ ಕಾರ್ಕಳ ಹಾಗೂ ರೋಟರಿ ಆನ್ಸ್ ಕಾರ್ಕಳ ಇದರ ವತಿಯಿಂದ ಲಾಕ್ಡೌನ್ ಸಂದರ್ಭ ಮಹಿಳೆಯರಿಗಾಗಿ ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮವೊಂದು ನಡೆದಿದ್ದು ಅದೀಗ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ. ರೋಟರಿ 10 ದಿವಸ 20 ವಿಷಯ ಶೀರ್ಷಿಕೆಯಡಿ ಮಹಿಳೆಯರಿಗಾಗಿ ಆನ್ಲೈನ್ ಮೂಲಕವೇ 20ಕ್ಕಿಂತ ಹೆಚ್ಚು ವಿಷಯದ ಕುರಿತು ತರಬೇತಿ ನೀಡಲಾಗಿದ್ದು ದೇಶ ವಿದೇಶದಿಂದ ಮಹಿಳೆಯರು ಈ ಒಂದು ತರಬೇತಿಯ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಯೋಗ, ಪ್ರಾಣಾಯಾಮ, ಮುದ್ರೆ, ಅಡುಗೆ ಅರಮನೆ, ಆರೋಗ್ಯವೇ ಭಾಗ್ಯ, ಬಾಡಿ ಫಿಟ್ನೆಸ್, ಡ್ಯಾನ್ಸ್, ಬ್ಯೂಟಿ ಟಿಪ್ಸ್, ತರಕಾರಿ ವಿನ್ಯಾಸ, ಸಾರಿ ವಿನ್ಯಾಸ ಹೀಗೆ ಅನೇಕ ವಿಷಯದ ಕುರಿತು ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ಆನ್ಲೈನ್ ಮೂಲಕವೇ ಮಾಹಿತಿ ಕಾರ್ಯಾಗಾರ ನಡೆಸಲಾಗಿದ್ದು ರೋಟರಿಯ ಈ ಕಾರ್ಯದ ಕುರಿತು ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ. ವಿವಿಧ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಡಿಯೋ ಕ್ಲಿಪ್ ಸಂಗ್ರಹಿಸಿ ವಾಟ್ಸ್ಆಪ್ ಮೂಲಕ ನೋಂದಣಿಯಾದ ಮಹಿಳೆಯರಿಗೆ ಈ ವಿಡಿಯೋ ಕಳುಹಿಸುವ ನಿಟ್ಟಿನಲ್ಲಿ ಜೂನ್ 19ರಂದು ಕಾರ್ಕಳ ಶಿವತಿಕೆರೆ ವರ್ಧಮಾನ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಸಮಾರಂಭವನ್ನು ಆಯೋಜಿಸಲಾಯಿತು. ರೋಟರಿ ಕ್ಲಬ್ ಕಾರ್ಕಳ ಇದರ ಅಧ್ಯಕ್ಷೆ ರೇಖಾ ಸೌಜನ್ಯ ಉಪಾಧ್ಯಾಯ, ಕಾರ್ಯದರ್ಶಿ ಶಶಿಕಲಾ ಕೆ ಹೆಗ್ಡೆ ಹಾಗೂ ಮತ್ತಿತರರು ಹಾಜರಿದ್ದರು. ನಮ್ಮ ತಂಡದವರೆಲ್ಲ ಸೇರಿಕೊಂಡು ನಾವು ಏನು ಮಾಡ್ಬೋದು ಅಂತ ಹೇಳಿದಾಗ ವಾಟ್ಸಪ್ ಗ್ರೂಪ್ ಮುಖಾಂತರ ಒಂದು ಪ್ರೋಗ್ರಾಮ್ ಮಾಡುವನ ಅಂತ ಪ್ಲ್ಯಾನ್ ಮಾಡಿ, ಡಿಜಿಟಲ್ ಮೀಡಿಯಾಗೆ ನಾವು ಒಂದು ಎಂಟ್ರಿ ಕೊಡೋಣ ಅಂತ ಪ್ಲ್ಯಾನ್ ಮಾಡಿ, ಅದರಲ್ಲಿ 10 ದಿವಸ 20 ವಿಷಯದ ಬಗ್ಗೆ ಮಹಿಳೆಯರಿಗೆ ಒಂದು ಆಕ್ಟಿವಿಟಿಯನ್ನು ನಾವು ಏರ್ಪಾಡು ಮಾಡೋಣ ಅಂತ ತಯಾರಿ ಮಾಡಿದ್ವಿ. ಅದರಲ್ಲಿ ಬಹಳ ಮುಖ್ಯ ಕಾರಣ ನಮಗೆ ಈ ತಂಡ ಬಹಳ ಯಶಸ್ವಿಯಾಗಿ ನಡೆಸ್ಕೊತಾ ಬಂದಿದೆ. ಇದು ಕೊನೆಯ ದಿನ ಆ ಒಂದು ಕಾರ್ಯಕ್ರಮ ಮುಗಿಸುವಂಥ ಸಮಯ ಕೂಡ ಬಂತು. ಅದರಲ್ಲಿ 40 ಜನ ರಿಸೋರ್ಸ್ ಪರ್ಸನ್ ಆಗಿ ಬಹಳ ಉನ್ನತ ಹುದ್ದೆಯಲ್ಲಿರುವಂಥವ್ರು, ಡಾಕ್ಟರ್ಸ್ ಇರ್ಬೋದು, ಬಹಳ ಬೇರೆ ಬೇರೆ ಅಡುಗೆ ಇರ್ಬೋದು ಅಥವಾ ತೋಟಗಾರಿಕೆ ಇರ್ಬೋದು, ಆ ಎಲ್ಲ ವಿಷಯ 40 ರಿಸೋರ್ಸ್ ಪರ್ಸನ್ ಅಂದರೆ 20 ವಿಷಯಕ್ಕಿಂತ ಜಾಸ್ತಿಯೇ ಆ ಒಂದು ವಾಟ್ಸಪ್ ಗ್ರೂಪ್ ಮುಖಾಂತರ ನಾವೇನೋ ಒಂದು ಮಹಿಳೆಯರಿಗೆ ಹೇಳಕ್ಕೆ ಕಲಿಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ.